ಹಾಯ್! ನಾನಿವತ್ತು ನಿಮಗೊಂದು ಎಗ್ ಕರಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ಈ ರೆಸಿಪಿನ ನೀವು ಇಷ್ಟರ ತನಕ ಮಾಡಲಿಲ್ಲ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಡಿಫ್ರೆಂಟ್ ಸ್ಟೈಲಲ್ಲಿ ನಾನಿವತ್ತು ಎಗ್ ಕರಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಕರಿನ ನೀವು ಒಮ್ಮೆ ಮಾಡಿದರೆ ಪುನಃ ಪುನಃ ಇದೇ ಥರ ಮಾಡುವ ಅಂತ ಅನಿಸ್ತದೆ, ಅಷ್ಟೊಂದು ಟೇಸ್ಟ್ ಆಗಿರ್ತದೆ ಎಗ್ ಕರಿ. ಈ ಎಗ್ ಕರಿ ರೆಸಿಪಿನ ಹೇಗೆ ಮಾಡೋದಂತ ನೋಡುವ. ಈಗ ಮಸಾಲ ರೆಡಿ ಮಾಡೋದು ಹೇಗಂತ ಹೇಳ್ತೇನೆ. ಸ್ವಲ್ಪ ತೆಂಗಿನ ತುರಿ, ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಹಲ್ದಿ, ಸ್ವಲ್ಪ ಓಮ ಬೇಕು, ಖಾರಕ್ಕೆ ಬೇಕಷ್ಟು ಮೆಣಸು, ಮತ್ತು ಒಂದು ನೀರುಳ್ಳಿ, 2 ಟೊಮೆಟೊ, ಒಂದು ತುಂಡು ಶುಂಠಿ, ಒಂದು ಐದಾರು ಎಸಳು ಬೆಳ್ಳುಳ್ಳಿ, ಇಷ್ಟನ್ನು ತಗೊಂಡು ಸ್ವಲ್ಪ ಫ್ರೈ ಮಾಡಬೇಕು ಇದನ್ನು ಮೊದಲಿಗೆ. ಈಗ ಮೊದಲಿಗೆ ಇದನ್ನು ಫ್ರೈ ಮಾಡುವ. ಟೊಮೆಟೊ, ನೀರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಈಗ ನೋಡಿ ಕಡೆಯಲ್ಲಿ ಇಟ್ಟಿದ್ದೇನೆ, ಫ್ರೈ ಆಗ್ತಾ ಇದೆ. ಮಸಾಲ ಈಗ ಗ್ರೈಂಡ್ ಮಾಡಿ ತಗೊಳ್ತೇನೆ. ತೆಂಗಿನ ತುರಿ ಮತ್ತು ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಮಸಾಲ ಗ್ರೈಂಡ್ ಆಗಿದೆ, ಒಳ್ಳೆ ಕಲರ್ ಕೂಡ ಬಂದಿದೆ. ಈಗ ಒಂದು ಬೌಲಲ್ಲಿ 5 ಮೊಟ್ಟೆ ತಗೊಂಡಿದ್ದೇನೆ ನಾನು. ಇದು ನಾಟಿ ಕೋಳಿ ಮೊಟ್ಟೆ. ಇದರ ಟೇಸ್ಟ್ ತುಂಬಾ ಒಳ್ಳೆದಿರುತ್ತೆ. ನಾವು ಯಾವಾಗಾದರೂ ನೀವು ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಮೊಟ್ಟೆಯನ್ನು ಈ ಬೌಲ್ಗೆ ಒಡೆತೀನಿ ನಾನು. ನಾಟಿ ಕೋಳಿ ಮೊಟ್ಟೆ ಕರಿ ತುಂಬಾ ಒಳ್ಳೆದಿರುತ್ತೆ, ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಇದು ಮೊಟ್ಟೆ ಕೂಡ ಒಡೆದು ಇಟ್ಟಿದ್ದೇನೆ ನಾನು. ಇದಕ್ಕೆ ಸ್ವಲ್ಪ ನಾವು ಮಸಾಲ ಹಾಕಬೇಕು. ಸ್ವಲ್ಪ ಹಲ್ದಿ ಹಾಕಿದ್ದೇನೆ ನಾನು. ಇದಕ್ಕೆ ಅರಶಿನ ಹುಡಿ, ಸ್ವಲ್ಪನೇ ಖಾರಕ್ಕೆ ಎಷ್ಟು ಬೇಕು ಅಷ್ಟೇ ಮೆಣಸಿನ ಹುಡಿ ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೇನೆ ನಾನು. ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ. ಗ್ರೇವಿಗೆ ಮತ್ತು ಉಪ್ಪು ಹಾಕ್ಲಿಕ್ಕಿದೆ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಬೇಕು. ಇದನ್ನು ಸ್ಪೂನಲ್ಲೂ ಕೂಡ ಮಿಕ್ಸ್ ಮಾಡ್ಬೋದು, ಇಲ್ಲದಿದ್ದರೆ ನಾನೀಗ ಇದನ್ನು ವಿಸ್ಕರಲ್ಲಿ ಮಿಕ್ಸ್ ಮಾಡಿದ್ದೇನೆ. ಈಗ ಗ್ಯಾಸಲ್ಲಿ ನಾನು ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ ನೋಡಿ. ಈ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಸ್ಟೀಮ್ ಮಾಡಲಿಕ್ಕೆ ಉಂಟು. ಈಗ ಮೊಟ್ಟೆಯನ್ನು ಪಾತ್ರೆಗೆ ನೀರು ಹಾಕಿ ಇಟ್ಟಿದ್ದೇನೆ, ನೀರು ಬಿಸಿ ಆಗಿದೆ. ಒಂದು ಬಟ್ಲಿಗೆ ಎಣ್ಣೆ ಸವರಿದ್ದೇನೆ ನಾನು. ಎಣ್ಣೆ ಸವರಿದ ಬಟ್ಲಿಗೆ ಇದನ್ನು ಹಾಕಿ ಸ್ಟೀಮ್ ಮಾಡಬೇಕು. ಜಾಸ್ತಿ ಮೊಟ್ಟೆ ಹಾಕಿದರೆ ಸ್ವಲ್ಪ ಸಮಯ ತಗೊಳ್ತೆ, ಇಲ್ಲದ್ರೆ ಬೇಗನೆ ಇದು ರೆಡಿ ಆಗುತ್ತದೆ. ಇದಕ್ಕೆ ಮುಚ್ಚಳ ಮುಚ್ಚಿ ಸ್ಟೀಮ್ ಆಗಲಿಕ್ಕೆ ಬಿಡ್ತೇನೆ ನಾನು. ಒಂದು 3ರಿಂದ 4 ನಿಮಿಷಕ್ಕೆ ಇದು ರೆಡಿ ಆಗಿರುತ್ತೆ. ನೋಡಿ ಈಗ ರೆಡಿ ಆಗಿದೆ. ಇದನ್ನು ಕಟ್ ಮಾಡಿ ಇಡ್ತೇನೆ ಒಂದು ಸೈಡಲ್ಲಿ. ಹಾಗೆಯೇ ಇದರಲ್ಲಿ ಒಂದು ಪಾತ್ರೆ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗೋ ತನಕ ಇದಕ್ಕೆ ಒಗ್ಗರಣೆ ರೆಡಿ ಮಾಡಬೇಕು. ಫಸ್ಟಿಗೆ ಬಡಿ ಸೊಪ್ಪು ಹಾಕಿದ್ದೀನಿ ನಾನು. ಕಟ್ ಮಾಡಿದಂಥ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಒಂದು ದೊಡ್ಡ ಸೈಜ್ನ ಈರುಳ್ಳಿ ಇದಕ್ಕೆ ಆ್ಯಡ್ ಮಾಡಿದೆ ನಾನು. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ.
ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಗ್ರೈಂಡ್ ಮಾಡಿ ಇಟ್ಟ ಮಸಾಲಾನ ಇದಕ್ಕೆ ಹಾಕ್ತಾ ಇದ್ದೇನೆ ನಾನು. ಇದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಬೇಕು. ನೀವು ಸ್ವಲ್ಪ ತಿಕ್ಕಾಗಿ ಗ್ರೇವಿ ಮಾಡಿದರೆ ಇಷ್ಟೇ ನೀರು ಸಾಕಾಗುತ್ತೆ. ಈಗ ಸ್ವಲ್ಪ ಹುಣಸೆ ಹುಳಿ ನೀರನ್ನು ಹಾಕ್ತಾ ಇದ್ದೇನೆ ನಾನು ಇದಕ್ಕೆ. ಇದು ಮಿಕ್ಸ್ ಮಾಡಿ ಒಮ್ಮೆ. ಚೆನ್ನಾಗಿ ಕುದಿ ಬರುವವರೆಗೆ ಇದನ್ನು ಕುದಿಸಬೇಕು. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಗ್ರೇವಿ ಒಳ್ಳೆ ಕುದಿ ಬರ್ತಾ ಉಂಟು. ಈಗ ಸ್ಟೀಮ್ ಮಾಡಿ ಕಟ್ ಮಾಡಿ ಇಟ್ಟಂಥ ಮೊಟ್ಟೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ನಾನು. ಯಾವ ಥರ ಪೀಸ್ ಮಾಡಿದ್ದೇನೆ ನೋಡಿ. ಒಂದೊಂದಾಗಿ ಇದಕ್ಕೆ ಹಾಕ್ತಾ ಇದ್ದೇನೆ ನಾನು. ಈ ಗ್ರೇವಿನ ಸರಿಯಾಗಿ ತಿರುಗಿಸುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ತಿರುಗಿಸಿ. ಒಮ್ಮೆಲೆಗೆ ಇದು ಟರ್ನ್ ಮಾಡಿದರೆ ಇದು ಹುಡಿ ಹುಡಿ ಅಕ್ಕಿ ಹೋಗ್ತದೆ. ಹಾಗಾಗಿ ಸ್ವಲ್ಪ ಸ್ಲೋ ಮಾಡಬೇಕಾಗತ್ತೆ. ಮೊಟ್ಟೆ ಹಾಕಿದ ನಂತರ ಕೂಡ ಕುದಿ ಬರ್ತಾ ಉಂಟು. ಈಗ ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ನಾನು. ಈಗ ಗ್ರೇವಿ ರೆಡಿ ಆಗಿದೆ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಮ್ಮೆ ಮಿಕ್ಸ್ ಮಾಡುವ ಸ್ಲೋ ಆಗಿ. ನೋಡಿ ಹೇಗೆ ಆಗಿದೆ ಅಂತ. ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಈ ಗ್ರೇವಿ. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ನೀವು ಮಾಡಿದ ಗ್ರೇವಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.